ಅಡಂಗಡಂಗಡು ಬೇರೆ ಕಾಣಿಕೆಟ ಬೈದು ಹಿಡಿದು 10 ರೂಪಾಯಿ 8 ರೂಪಾಯಿ ಪಾಡ್ದ ಇಟ್ಟು ದುಡ್ಡು ಆಯ್ನ ಒಟ್ಟು ಸೇರಿಸೋದು ಅಂಚೆ ನೇಮಸೂರು ಅಂತಾರೆ. ತೆಂಕ್ಲೆ ಇಲ್ಲಿಗೆ ಸಮೇತ ತೆಂಕ್ಲೆ ತಡಂದಿಜ್ಜಿ ಮುಕ್ಕಳ ನೆಟ್ಟೆ ಎಂಕ್ಲ ಇದು ಪುರಾತನ ಕಾಲದಿಂದ ಈ ಗರಡಿ ನಮ್ಮವರೊಬ್ರು ಹೆಣ್ಮೂರಿಗೆ ಹೋದಾಗ ಬೆಳಿಗ್ಗೆ ಬೂಲಿಯ ತಗೊಳ್ಳುವಾಗ ನನ್ನೊಟ್ಟಿಗೆ ನಮ್ಮ ಊರಿಗೆ ಬರ್ಬೇಕಂತ ಬೈದರಲ್ಲಿ ಹೇಳಿ ಅವರು ಬಂದ್ರು ಬೂಲಿಯ ತಗೊಂಡು. ಇಲ್ಲಿ ಬಂದು ಇಲ್ಲಿ ಮುಟ್ಟುವ ಮೊದಲು ಇಲ್ಲಿ ಕೋಟಿ ಚೆನ್ನಯ ಸ್ಥಾಪನೆ ಆಗಿದ್ದಾರೆ. ಒಂಜಿ ಗುತ್ತು 4 ಬಾರಿಕೆ ಪಂಪನ ಕಟ್ಟಿ ಮಣ್ಣಡು ಒಂಜಿ ಗುತ್ತುದಕ್ಕಲ್ಲ 4 ಬಾರಿಕೆ ದಕ್ಕಲು ಸೇರಿ ಸುಮಾರು ವರ್ಷ ಮದಿಮೆ ಒಂದು ಇತ್ತನಕ್ಲು ಯಥಾ ಜನ ಬರ್ತದೆ ಪರಕೆ ಪಂಡದು ಕಾಲದ ಕಾಲ ಸುಮಾರು ಬೊಳ್ಳಿ ಕಲ್ಲುಟ್ಟಿಗೆ ಬರ್ತದೆ. ಮೂಲಿಯರ್ನ ಮುಕ್ತೇಶ್ವರ ಡಿಪ್ಪನಂಚಿನ ಒಂಜೇ ಗರಡಿ ಪಂಡ ಈ ಕೈಪಂಗಳದ ಗರಡಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ದೈವ ದೇವರುಗಳ ನೆಲೆಬೀಡು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾರುಣಿಕವನ್ನು ಮೆರೆದು ದೈವ ಸಂಭೂತರಾಗಿ ಮೆರೆದಂತಹ ಅವಳಿ ವೀರರು ಅಂತ ಹೇಳಿದರೆ ಅದು ಕೋಟಿ ಚೆನ್ನಯರು. ಸತ್ಯಗ್ ತಿಗಲಿಡು ಸಾದಿ ಕೊರುವ ಅಸತ್ಯಗ್ ಸುರಿಯಡು ಸಾದಿ ತೋಜಾವ ಎನ್ನುವುದು ಕೋಟಿ ಚೆನ್ನಯರ ಅಭಯದ ನುಡಿ. ಈ ಮೂಲಕ ಅದೆಷ್ಟೋ ಭಕ್ತರ ಬಾಳಿನಲ್ಲಿ ಕೋಟಿ ಚೆನ್ನಯರು ಬೆಳಕನ್ನು ತಂದಿದ್ದಾರೆ. ಇಂತಹ ಕೋಟಿ ಚೆನ್ನಯರನ್ನು ನಮ್ಮ ತುಳುನಾಡಿನಲ್ಲಿ ಗರೋಡಿಯ ಮೂಲಕ ಆರಾಧನೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷ ಕೂಡ ನೇಮ ನಡಾವಳಿಗಳು ಕೂಡ ನಡೀತಾ ಇದೆ. ಹಾಗೆಯೇ ಕಾರಣಿಕ ಕ್ಷೇತ್ರವಾಗಿರುವಂತಹ ನಮ್ಮ ಪುತ್ತೂರಿನ ಕೈಪಂಗಳ ಬಾರಿಕೆಯ ಬ್ರಹ್ಮ ಬೈದೆರ್ಕಳ ಗರಡಿಯಲ್ಲಿ 45ನೇ ವರ್ಷದ ನೇಮೋತ್ಸವ ಫೆಬ್ರವರಿ 13ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮ, ಸಿದ್ಧತೆಗಳು ಯಾವ ರೀತಿಯಾಗಿದೆ, ಇಲ್ಲಿನ ಕಾರಣಿಕದ ಬಗ್ಗೆ ಈ ಕ್ಷೇತ್ರದ ಆಡಳಿತ ಸಮಿತಿಯವರು ಏನು ಹೇಳ್ತಾರೆ, ಮುಕ್ತೇಸರರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಕೈಪಂಗಳ ಬಾರಿಕೆ ಬ್ರಹ್ಮ ಬೈದೆರ್ಕಳ ನೇಮೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ವೇದನಾಥ ಸುವರ್ಣ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಪರವಾಗಿಲ್ಲ, ಚೆನ್ನಾಗಿದ್ದೇನೆ. ಕೈಪಂಗಳ ಬಾರಿಕೆ ಬ್ರಹ್ಮ ಬೈದೆರ್ಕಳ ಗರಡಿ ಅಂತ ಹೇಳಿದರೆ ತುಂಬಾ ಕಾರುಣಿಕ ಇರುವಂತಹ ಪುಣ್ಯದ ಮಣ್ಣು ಅನ್ನುವಂಥದ್ದು ಸರ್. ಇವಾಗ 45ನೇ ವರ್ಷದ ನೇಮೋತ್ಸವಕ್ಕೆ ಸಜ್ಜಾಗಿದೆ. ಸಿದ್ಧತೆಗಳು ಹೇಗಿದೆ, ಸಂಭ್ರಮ ಹೇಗಿರುತ್ತೆ ನಾಡಿದ್ದು ಅಂತ ಹೇಳಿ? ನಮ್ಮದು 45ನೇ ವರ್ಷದ ನೇಮೋತ್ಸವ. 1 ತಿಂಗಳ ಮುಂದೆ ನಾವು ಇದಕ್ಕೆಲ್ಲ ರೆಡಿ ಆಗ್ತಾ ಇಲ್ಲಿ ಕೋಟಿ ಚೆನ್ನಯ ಗೆಳೆಯರ ಬಳಗ ಅಂತ ಒಂದು ಟೀಮ್ ಉಂಟು. ಈ ಟೀಮಿನವರು ಒಳ್ಳೆಯ ಕೆಲಸ ಮಾಡ್ತಾ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಇದು ಪುರಾತನ ಕಾಲದಿಂದ ಈ ಗರಡಿ ನಮ್ಮವರೊಬ್ಬರು ಪುರಾತನ ಕಾಲದವರು ಹೆಣ್ಮೂರಿಗೆ ಹೋದಾಗ ಹೆಣ್ಮೂರು ಬೈದೆರ್ಲನ ಗರಡಿಯಲ್ಲಿ ಬೆಳಿಗ್ಗೆ ಬೂಲಿಯ ತಗೊಳ್ಳುವಾಗ ನನ್ನೊಟ್ಟಿಗೆ ನಮ್ಮ ಊರಿಗೆ ಬರಬೇಕಂತ ಬೈದರಲ್ಲಿ ಹೇಳುವಾಗ ಹೇಳಿ ಅವರು ಬಂದರು ಬೂಲಿಯ ತಗೊಂಡು. ಇಲ್ಲಿ ಬಂದು ಇಲ್ಲಿ ಮುಟ್ಟುವ ಮೊದಲು ಇಲ್ಲಿ ಕೋಟಿ ಚೆನ್ನಯನವರು ಸ್ಥಾಪನೆ ಆಗಿದ್ದಾರೆ. ಆ ಪ್ರತೀತಿ ಮೊದಲನ ಕಾಲದಿಂದ ಉಂಟು. ಮತ್ತು ಇಲ್ಲಿ 45 ವರ್ಷದ ಮೊದಲು ಇಲ್ಲಿಯ ಜಾಗದ ಪೂವಪ್ಪ ಮೂಲ್ಯರಂತ ಒಬ್ಬರು ಈ ಜಾಗದವರು ಈ ಗರಡಿ ಎಲ್ಲ ಆಗ ಅರ್ಧಂಬರ್ಧೆಲ್ಲ ಇತ್ತು, ಅದನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿ ನೇಮೋತ್ಸವ ಸ್ಥಾಪನೆ ಮಾಡಿದರು. ಇದು ಅವರು ಸ್ಥಾಪನೆ ಮಾಡಿ ಸ್ವಲ್ಪ ವರ್ಷ ಆದಮೇಲೆ ಸ್ವಲ್ಪ ಇಲ್ಲಿ ಕೆಲವೆಲ್ಲ ಜನಗಳೆಲ್ಲ ಕಡಿಮೆ ಬರ್ತಿದ್ದರು, ಎಲ್ಲ ಸಹಕಾರ ತುಂಬ ಕಡಿಮೆ ಆಗ್ತಿತ್ತು. ಆವಾಗ ಇಲ್ಲಿ ಊರವರೆಲ್ಲ ಸೇರಿ ನನ್ನ ನೇಮೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಮಾಡಿದರು. ಅದರ ನಂತರ ಊರಿನವರೆಲ್ಲ ಈ ಮನೆಯವರು ಮತ್ತು ಇಲ್ಲಿಯ ಪರಿಸರದ ಎಲ್ಲ ಕೋಟಿ ಚೆನ್ನಯರ ಬಳಗದ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ನಾನು ನಿಮಿತ್ತ ಮಾತ್ರ. ಆದರೆ ಇಲ್ಲಿ ಯುವಕರೆಲ್ಲ ಮೊನ್ನೆ 1 ತಿಂಗಳಿಂದ ಈಚೆಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಭಾಳ ಚಂದವಾಗಿ ಎಲ್ಲ ಊರವರು ಎಲ್ಲ ಸೇರ್ತಾರೆ. ನಾಳ್ದು ನೇಮೋತ್ಸವ. ನಾಳೆ ರಾತ್ರಿ ಇಲ್ಲಿ ವಾಸ್ತುಹೋಮ ಎಲ್ಲ ಉಂಟು. ಬ್ರಹ್ಮಕಲಶ ಆಗಿ 12 ವರ್ಷ ಆಯಿತು. ನಾಳೆ ರಾತ್ರಿ ವಾಸ್ತುಹೋಮ, ನಾಳ್ದು ಮಧ್ಯಾಹ್ನ ಕಲಶ ಸೇವೆ ಎಲ್ಲ ಉಂಟು.
ಅದಾದ ನಂತರ ಸತ್ಯನಾರಾಯಣ ಪೂಜೆ, ನಂತರ ಸಾಯಂಕಾಲ ಇಲ್ಲಿ ಕಲ್ಲುರ್ತಿ ನೇಮೋತ್ಸವ ಉಂಟು. ಮತ್ತು ಕೊಡಮಂತಾಯ ಉಲ್ಲಾಕಲು ಕೊಡಮಂತಾಯ ಮೇಯ್ನ್ ಇಲ್ಲಿ ನೇಮೋತ್ಸವ ಉಂಟು. ನಂತರ ಬೆಳಿಗ್ಗೆ ಆಗುವಾಗ ಗುಳಿಗ ನೇಮೋತ್ಸವ ಉಂಟು. 13 ತಾರೀಕು ಸಾಯಂಕಾಲ ನಮ್ಮ ಕೋಟಿ ಚೆನ್ನಯ್ಯರ ನೇಮೋತ್ಸವ ನಡೀತಾ ಉಂಟು ಬಾಲ ವಿಜೃಂಭಣೆಯಿಂದ. ತುಂಬ ಮಂದಿ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ. ಅದು ಅಂದರೆ ಬೆಳಿಗ್ಗೆವರೆಗೆ ಉಂಟು. ಬೆಳಿಗ್ಗೆವರೆಗೆ ನೇಮ ಸಮಾಪ್ತಿ ಆಗ್ತದೆ. ಕೋಟಿ ಚೆನ್ನಯ್ಯರ ಗರಡಿ ಹಾಗೇನೆ ದೈವ ದೇವಗಳ ಸ್ಥಾನ ಇದೆ ಅಲ್ವಾ, ಅದು ಕೆಲಸ ಕಾರ್ಯಗಳು ನಡೀತಾ ಅಂದರೆ ಬಾಲಾಲಯದಲ್ಲಿ ಇಟ್ಟಿದ್ದೀರಾ ಸರ್. ಹಾಗಾಗಿ ಇದರ ಕೆಲಸ ಕಾರ್ಯಗಳು ಸಮಿತಿಯ ವತಿಯಿಂದ ನಡೀತಾ ಇದೆಯಾ, ಊರವರ ಸಹಕಾರದ ಮೂಲಕ ನಡೀತಾ ಇದೆಯಾ, ಹೇಗೆ? ಎಲ್ಲ ಊರವರ ಸಹಕಾರದಿಂದ ಮತ್ತು ಸಮಿತಿಯವರದ್ದು, ಇಲ್ಲಿಯ ಕೋಟಿ ಚೆನ್ನಯ್ಯ ಗೆಳೆಯರ ಬಳಗ ಎಲ್ಲ ಸೇರಿ ಈ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ಶುರುವಿಗೆ 12 ವರ್ಷದ ಮೊದಲು ಇಲ್ಲಿ ಈ ಗರಡಿ ಎಲ್ಲ ಇದಾಗಿ ಬ್ರಹ್ಮಕಲಶ ಆಯಿತು. ಇಲ್ಲಿ ಊರವರು ಇಲ್ಲಿ ಗರಡಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿ ನನ್ನ ಅಣ್ಣ ಗಂಗಾಧರ ಸುವರ್ಣರಿದ್ದರು. ಗೌರವಾಧ್ಯಕ್ಷರಾಗಿ ಜಯಂತ್ ನಡುಬೈಲಿದ್ದರು. ಮತ್ತು ಈ ನಡುಬೈಲ್ ಎಲ್ಲ ಕೆಲವರೆಲ್ಲ ಸಹಕಾರ ಮಾಡಿದ್ದಾರೆ. ನಡುಬೈಲ್ ಬಾಲಕೃಷ್ಣ ಪೂಜಾರಿ ಅಂತ ಅವರು ಈ ಗರಡಿಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಮತ್ತು ಈ ಮನೆಯವರು ಭಾಳ ಸಹಕಾರ ಮಾಡಿದ್ದಾರೆ. ಇಲ್ಲಿಯ ಪೂವಪ್ಪ ಮೂಲ್ಯರ ಮಕ್ಕಳು, ಅವರ ಅಳಿಯಂದಿರು ಎಲ್ಲ ಬಂದು ಇಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ವರ್ಷಕ್ಕೊಮ್ಮೆ ಬಂದು. ಅದೇ ನಮಗೆ ಭಾಳ ಒಂದು ಸಂತೋಷದ ವಿಷಯ. ಇನ್ನು ಮುಂದೆ ಕೂಡ ಇಲ್ಲಿ ಭಾಳ ಒಂದು ಕಾರ್ಮಿಕ ಇರುವಂಥ ಈ ಸ್ಥಳ ಮೊದಲಿಂದ ಇದ್ದದ್ದು. ಅಂಥ ಈ ಸ್ಥಳದಲ್ಲಿ ನೇಮೋತ್ಸವದ ಒಂದು ಜವಾಬ್ದಾರಿ ತೆಗೆದುಕೊಳ್ಳುವುದು ಅಂದರೆ ನನಗೆ ಕೂಡ ಭಾಳ ಸಂತೋಷ ಆಗ್ತದೆ. ಹೀಗೆ ನಡೀತಾ ಉಂಟು. ಇನ್ನು ಮುಂದೆ ಕೂಡ ಆ ಕೋಟಿ ಚೆನ್ನಯ್ಯ ನಡೆಸ್ತಾರೆ ಎಂದು ನನಗೆ ಅನಿಸಿಕೆ. ಓಕೆ ಸರ್, ಇವಾಗ ನೇಮೋತ್ಸವ ಅಂತ ಹೇಳಿದರೆ ಲೈಟಿಂಗ್ಸ್ ಆಗಿರ್ಬೋದು, ಶಾಮಿಯಾನ ವ್ಯವಸ್ಥೆ ಎಲ್ಲವೂ ಇರುತ್ತೆ. ಬಟ್ ನೀವು ಕಂಡಂಥ ಅಂದಿನ ನೇಮೋತ್ಸವದ ಸಂಭ್ರಮವನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋದಾದರೆ ಸರ್, ಅಂದರೆ ಅವಾಗ ಊರವರೆಲ್ಲ ಸೇರಿಕೊಂಡು ಚಪ್ಪರ ಹಾಕುವಂಥದ್ದು ಈ ಥರ ಇದಿರ್ಬೋದು, ಅದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದರೆ ಈ ಹೊತ್ತಿನಲ್ಲಿ ಸರ್? ಅಂದರೆ ಮೊದಲು ನೇಮೋತ್ಸವ ಸ್ಟಾರ್ಟ್ ಆಗುವಾಗ ಇಲ್ಲಿ ಗರಡಿಲಿದ್ದು ಅಲ್ಲಿ ಗದ್ದೆ ಉಂಟು. ಆ ಗದ್ದೆಯಲ್ಲಿ ನೇಮೋತ್ಸವ ಎಲ್ಲ ನಡೀತಿತ್ತು. ಹೀಗೆ ಚಪ್ಪರ ಹಾಕಿ ಇಷ್ಟು ಎಲ್ಲ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ. ಹೀಗೆ ಸ್ವಲ್ಪ ಸ್ವಲ್ಪ ಆಗಿ ನಡೀತಾ ಇತ್ತು. ಮತ್ತೆ 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 ಜಾಸ್ತಿ ನಾವೆಲ್ಲ ಊರವರಿಗೆ ಇಲ್ಲಿ 4 ಗ್ರಾಮದವರಿಗೆ ಕೂಡ ನಮ್ಮ ಇನ್ವಿಟೇಷನ್ ಕೊಡ್ತಾ ಇದ್ದೇವೆ. ಎಲ್ಲ ಯುವಕರು ಹೋಗಿ ಮನೆಗೆ ಹೋಗಿ ಈ ಇನ್ವಿಟೇಷನ್ ಕೊಡ್ತಾರೆ. ಈ ಇನ್ವಿಟೇಷನ್ ಕೊಟ್ಟ ಪ್ರಕಾರ ಎಲ್ಲರೂ ಹೆಚ್ಚಿನವರು ಇಲ್ಲಿಗೆ ನಾಳ್ದು ಕೋಟಿ ಚೆನ್ನಯ್ಯ ನೇಮೋತ್ಸವ ದಿವಸ ಬರ್ತಾರೆ. ಬಂದು ಕೋಟಿ ಚೆನ್ನಯ್ಯನ ಪ್ರಸಾದ ತಗೊಂಡು ಹೋಗ್ತಾರೆ. ಓಕೆ ಸರ್, ಯಾವುದೇ ಒಂದು ಕ್ಷೇತ್ರದ ಅಭಿವೃದ್ಧಿ ನಮ್ಮ ಅಧ್ಯಕ್ಷತೆಯಲ್ಲಿ ನಡಿಬೇಕು ಅಂತ ಹೇಳಿದರೆ ಯೋಗ ಭಾಗ್ಯ ಎರಡೂ ಬೇಕು ಅನ್ನುವಂಥದ್ದು. ನಿಮಗೆ ಅದು ಎರಡೂ ಇರೋದ್ರಿಂದಾಗಿ ಇಲ್ಲಿಯ ಅಧ್ಯಕ್ಷರಾಗಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸರ್. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ, ಎಷ್ಟೊಂದು ಇದಿದೆ. ಊರವರೆಲ್ಲ ಸೇರಿ ನನ್ನನ್ನು ಒಂದು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದರ ನಂತರ ನನಗೆ ಕೂಡ ಏನು ದೇವರ ದಯದಿಂದ ತೊಂದರೆ ಆಗಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಒಳ್ಳೆಯದಾಗ್ತಾ ಬಂದಿದೆ ಈ ಕೋಟಿ ಚೆನ್ನಯ್ಯರ ದಯೆಯಿಂದ. ಎಲ್ಲರ ಸಹಕಾರದಿಂದ ನನಗೆ ಕೂಡ ಭಾಳ ಒಂದು ಸಂತೋಷ ಆಗ್ತಾ ಉಂಟು. ನೀವು ಸುದ್ದಿಯವರು ಬಂದದ್ದು ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಧ್ಯಕ್ಷತೆಯಲ್ಲಿ ಇನ್ನಷ್ಟು ಇದು ಬೆಳಗಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕ್ಷೇತ್ರದ ಪ್ರಧಾನ ದೈವ ಪಂಡ ಅವು ಉಳ್ಳಾಕುಲು ದೈವ ಪಾತ್ರಿ ಆಯ್ನಂಚನ ಸೋಮನಾಥ ಸರ್ ಉಲ್ಲೇರು ಆರ್ನೊಟ್ಟುಗಲ ಪಾತಿರ್ಗಬಲೆ. ನಮಸ್ತೆ ಸರ್, ಎಂಚೊಲ್ಲರು ಸರ್? ಓಕೆ ಸರ್, ಈ ಕ್ಷೇತ್ರಡ್ ಬತ್ತದು ದೈವಲಿನ ಚಾಕ್ರಿ ಮನ್ಪು ನಾವು 7 ವರ್ಷ ಆಂಡ್ ಪಂಡದು ಅವಿಡ್ದು ಬುಕ್ಕ ಮುಲ್ಪದ ಉಳ್ಳಾಕುಲು ದೈವದ ಕಾರಣಿಕದ ಬಗ್ಗೆ ಪಾತಿರೋಣ ಸರ್. ಮಾತೆರೆಗಳ ನಮಸ್ಕಾರ. ಯಾನು ಈ ಕ್ಷೇತ್ರ ಬರ್ರೆ ಕಾರಣದನ ಪಂಡ ಎಂಕಲ್ನ ತುಳು ಕಟ್ಟಡು ಪಾಪು ಪಾಡ್ದು ಕೈಸಂಗ್ ಕಟ್ಟುನೇನು. ಈ ಮಣ್ಣದ ಹಿರಿಯರು ಪೂವಪ್ಪ ಮೂಲ್ಯರ್ನ ಮಗಳೇನೊಂಜಿ ಕೈಪತ್ತೊಂಜಿನ ಭಾಗ್ಯ ತಿಕ್ಕು ಐದು ಬಕ್ಕ ಸುಮಾರು ವರ್ಷ ನೇಮ ಮಂತೊಂದಿತ್ತೀರು ಎಂಕಲ್ಲ ಬರುವಂಥ ಕೂಡುಗಟ್ಟ ಮಾತ ಚಾಕರ್ಲ ಮಂತೊಂತೇನು ಅಂಡ ವಿಶೇಷವಾದ ಎಂಕ್ ದರ್ಶನ ಆಪನಂಚಿನ ಯೋಗ ಎಂಕಲ್ನ ಕುಟುಂಬದ ಬರ್ತದೆ. ಐದು ಬಕ್ಕ ಗ್ರಾಮಡ್ ಎಂಕಲ್ನ ಜುಮಾದಿನ ಚಾಕರಿ ಮನ್ಪನಂಚಿನ ಯೋಗ ಬರ್ತದೆ. ಆ ಪೊರ್ತುಗು ಮೂಲ ಉಳ್ಳಾಕುಲ್ನ ಪಾತಿರ್ಲೆಜ್ಜಿ ಕಾಲಡು ಈ ಮಣ್ಣಡು 16 ವರ್ಷ ಬ್ರಹ್ಮಕಲಶ ಆಪನಂಚಿನ ಪೊರ್ತುಡ್ಲ ತಂತಿರ್ದ ಪಂಡೀರು
ಪೋಪ ಮುಲಿಯರನ ಮನ್ನಡು ಅಕ್ಕಲವೇ ಚಾಕರದಾಗಲಿ ಬರುವೇರು ಪನ್ಪುನ ಆನಿದ ಕಾಲಾಡ್ ಪನ್ನೆ కానీ 8 ವರ್ಷ ದುಂಬು ಈ ಮನ್ನಡು ಎಂಕ್ ಉಲ್ಲಾಕುಲ್ನ ಪಾತ್ರೆ ಅದು ಎಣ್ಣೆ ಅಂಡ್ ಐದು ಬೊಕ ಸೇವಾ ರೂಪಡು ಇನಿ ಮುಟ್ಟಲ ಏನು ಚಾಕ್ರಿ ಮಂತೊಂದು ಬರೋದಿಲ್ಲ ಸುರುಕಾದ ಈ ಮನ್ನಡು ಉಲಾಯಿಡು ಕಲ್ಲುಟ್ಟಿನ ಚಾವಡ್ಡು ಕಲ್ಲುಟ್ಟಿಲ್ಲಲು ಅಲ್ನ ಬಂಡಾರ ದಿತ್ತದು ಐದು ಬೊಕ್ಕ ಈ ಹಿರಿಯಾಕಲ್ ಮಂತನ ಕಟ್ಟು ಪೋಪ ಮುಲಿಯರ್ ಮಂತನ ಕಟ್ಟು ಪ್ರಕಾರವಾದ ಈ ಮಣ್ಣರ್ದು ಗುತ್ತುದ ಕೈಪಂಗಳ ಗುತ್ತು ಜೈನೇರ್ನಕ್ಲ ಮನೆತನ ಈ ಒಂಜಿ ಗುತ್ತು 4 ಬಾರಿಕೆ ಪಂಪನ ಕಟ್ಟಿ ಈ ಮಣ್ಣಡು ಒಂಜಿ ಗುತ್ತುದಕ್ಕಲ್ಲ 4 ಬಾರಿಕೆ ದಕ್ಕಲು ಸೇರಿದು ಬಾರಿಕೆ ಹೂ ಪಂಡ ಒಂಜಿ ದೋಳ ಬಾರಿಕೆ ಕೈಪಂಗಳ ಬಾರಿಕೆ ಕೆತ್ಕಾರ್ ಬಾರಿಕೆ ಸಣ್ಣ ಬಾರಿಕೆ 4 ಬಾರಿಕೆಲ್ಲ ಒಂಜಿ ಗುತ್ತುದಕ್ಕಲು ಸೇರಾಪನ ಕಟ್ಟು ಈ ಮಣ್ಣಡ್ದು ವಾದ್ಯ ಮುಖಾಂತರವಾದ ಗುತ್ತುದಲ್ಲಡೆ ಪೋದು ಗುತ್ತುದ ಪ್ರಧಾನ ದೈವ ಏನಂಚಿನ ಅಕ್ಕಲ್ನ ಧರ್ಮದೈವನ ಅಲ್ಪ ಒಂಜಿ ಆರತಿ ಗುತ್ತುದಾರ ಮಂತದ್ದು ಅಲ್ಪದ ಜ್ಯೋತಿನ ಕೊರ್ದು ಆ ಜ್ಯೋತಿರ್ದು ಇಡೇಗ ಬತ್ತದು ಮೂಲು ದೀಪ ಬತ್ತವಣೆ ಅಂಚ ಗುತ್ತುಗಳ ಈ ಕೈಪಂಗಳ ಬಾರಿಕೆಗಳ ಭಾರಿ ಮುಟ್ಟ ಸಂಬಂಧ ಅಂಚ ಆರ ಜೈನೇರ್ನ ಮುಖಾಂತರ ದೋಳದಕ್ಕಲ ಮುಖಾಂತರ ಕೆತ್ಕಾರದಕ್ಕಲ ಮುಖಾಂತರ ಮೂಲು ಇನಿಮುಟ್ಟ ನೇಮ ನಡುತ್ತುಂದುಂಡು ಈ ನೇಮದ ಕಟ್ಟೆಂಚ ಪಂಡ ಸುರುಕಾದ ಚಾವಡಿಡು ಕಲ್ಲುಟ್ಟಿನ ಬಂಡಾರದಿತ್ತದು ಗುತ್ತದ ಇಲ್ಲಡೆ ಪೋದು ಜ್ಯೋತಿ ಕಾಣುತ್ತದೆ ಐದು ಬೊಕ್ಕ ಚಾವಡ್ ಈ ಸ್ಥಾನಡು ಉಲ್ಲಾಕುಲ್ನ ಬಂಡಾರದೆತ್ತದು ಐದು ಬೊಕ್ಕ ಕಲ್ಲುಟ್ಟಿಗೆ ನೇಮ ಐದು ಬೊಕ್ಕ ಬತ್ತನಕ್ಲೆ ಪೂರ ಅನ್ನಪ್ರಸಾದ ಕೊರ್ದು ಉಲ್ಲಾಕುಲೆಗೆ ನೇಮ ಅಡ ಉಲ್ಲಾಕುಲಿಗೆ ಮುಡಿಯೇರ್ನೊಂಜಿ ಕ್ರಮೇಂಚ ಪಂಡ ಮಿತ್ ಬೈದ್ಯರ್ನ ಬೆಮ್ಮೆರ ಸ್ಥಾನ ಉಂಡು ಆ ಬೆಮ್ಮೆರ ಸ್ಥಾನಡು ಪೋದು ಅವಳು ಮುಡಿಯೇರ್ನ ಕ್ರಮ ಅಲ್ಪರದ ಬತ್ತದ ಮೂಲ ನೇಮ ಐದು ಬೊಕ್ಕ ಕಾರ್ಣಿಕ ಏನಂಚಿನ ರಜ್ಜನ್ ದೈವ ಏನಂಚಿನ ಪೆರ್ಜಮಾರು ಕೊಡಮಂತಾಯನ ನೇಮ ನಡಪುಂಡು ಐತ ಬೆರ್ತಳ್ಳು ಮಣಿಪಾರೆ ಪಂಜುರ್ಲಿ ಐತ ಬೆರ್ತಳ್ಳು ಮೈಸಂದಯೆ ಐದು ಬೊಕ್ಕ ರಕ್ತೇಶ್ವರನ ನೇಮ ಕರೀದು ನಾಗನ ಕಟ್ಟೆದಲ್ಪ ರಕ್ತೇಶ್ವರನ ಕಟ್ಟೆ ಉಂಡು ಅವಳು ರಕ್ತೇಶ್ವರಿ ಬೀರಿದು ಬತ್ತದು ಮೂಲು ಕ್ಷೇತ್ರಪಾಲಗ ನೇಮ ಆಪುಂಡು ಅಂಚೆ ಈ ಮಣ್ಣದಾಪನಂಚ ಕಟ್ಟು ಅವು ಒಂಜಿ ದಿನತ್ತ ಮನದಾನಿ ಮಧ್ಯಾಹ್ನಗ ಗರಡಿಡು ಬಂಡಾರ ಜಪಡಾದು ಅಲ್ಪಾಪನಂಚಿನ ಕೋಟಿ ಚೆನ್ನ ಬೈದ್ಯರ್ನಕ್ಲು ಬತ್ತದು ಐಕಾಪನಂಚಿನ ತಂಬಿಲ ಸೇವೆನ ಪೂರ ಮಂತದು ಐದು ಬೊಕ್ಕ ಬಂಡಾರದೆತ್ತದು ಸುಮಾರು 9 ಗಂಟೆನಾಗ ಬೈದ್ಯರು ಜಪ್ಪುವೆರು ಐದು ಬೊಕ್ಕ ಒಂಜಿ ಬೈದ್ಯರ್ನಕ್ಲನ ಬೆಮ್ಮೆರ ಗುಡಿಗೆ ಹೋದು ಅಲ್ಪ ಅಪ್ಪೆ ಪಣ್ಣ ಪರಕೇನು ಸಂದಾವನೆ ಹಿರಿಯಾಕಲ್ ಮಂತನಗೆ ಅಪ್ಪ ಈ ಮಣ್ಣಡು ಗರಡಿ ಜತ್ತದು ಕಲತ್ತ ಗೊಬ್ಬು ಗೊಬ್ಬುದು ಬೆಮ್ಮೆರೆ ಸ್ಥಾನಕ್ಕೆ ಹೋದು ಅವಳು ದೇವರಿಗೆ ಕಾಣಿಕೆ ಕಟ್ಟದು ಬತ್ತದು ಕಲತ್ತ ಗೊಬ್ಬು ನಡಪುಂಡು 2 ಗಂಟೆಗೆ ಸರಿಯಾದ ಮಾಯಿಂದ ಮಾನಿಬಾಲೆ ಗರಡಿ ಜತ್ತದು ಮಾನಿಬಾಲೆ ಎಲ್ಲ ಬೈದೇರ್ನಕ್ಲ ಭೇಟಿಯಾದ ಮಾಯಿಂದ ಬಾಲೆದ ಬಿರಿದು ಐದು ಬೊಕ್ಕ ಪೂಜಾರ ಮೇದಕ್ಲು ಸೇಟ ಪಾಡ್ನೆ ದೈವದ ಪೂಜಾರ್ನಕ್ಲು ಐದು ಬೊಕ್ಕ ಕಟ್ಟಿ ಬೈದೇರ್ನಕ್ಲು ಸೇಟ ಪಾಡ್ದು ಇಲ್ಲಲು ಪೇರು ಪರ್ಪುಣೆ ಪಂಡ ಹಿರಿಯ ದುಂಬುರ್ದಿಂಚ ಎಣ್ಮೂರ್ದ ಕಟ್ಟು ಪ್ರಕಾರವಾದ ಚಾವಡಿಗೆ ಪೊಗ್ಗೊಂಡು ಬೇ ಯಾನು ಬೊಳ್ಳಿಗಿಂಡದ ಪೇರು ಎದುಕೊಂಡು ಅಂಚ 2 ದಿನದ ನೇಮ ನಡಪುಂಡು. ಓಕೆ ಈ ಮಣ್ಣು ಪಂಡ ಮಸ್ತ್ ಕಾರಣಿಕದ ಮಣ್ಣು ಪನ್ಪುನಂಚಿನ ಮಂಚಾದ ಮುಲ್ಪ ಬತ್ತದ ಭಕ್ತಿಡ್ ಕೈ ಮುಗಿದು ಅಕ್ಲೆನ ಇಷ್ಟಾರ್ಥನ ಬೇಡೊನ್ನಂಚಿನ ಭಕ್ತರ್ನ ಜೀವನ ಐನಂಚಿನ ಪವಾಡನ ಇರು ನೆನಪು ಮಂತೊಂದಿತ್ತಂಡ ಸುಮಾರು ನೇಮದ ಪೊರ್ತುಗು ಬರ್ಪೇರು ಪರಕೇನು ಪನ್ಪೇರು ಅವತ್ತಂದೆ ಮೂಲು ಕಲ್ಲುಟ್ಟಿಲ್ಲ ಬಾರಿ ಕಾರ್ಣಿಕದ ಮೂಲ ಕೈತಲ್ದಕ್ಲೆ ಸುಮಾರು ವರ್ಷ ಮದಿಮೆ ಒಂದೇ ಇತ್ತನಕ್ಲು ಯಥಾ ಜನ ಬರ್ತದೆ ಪರಕೆ ಪಂಡದು ಕಾಲದ ಕಾಲ ಸುಮಾರು ಬೊಳ್ಳಿ ಕಲ್ಲುಟ್ಟಿಗೆ ಬರ್ತದನು ಅಂಚನೆ ಕೊಡಮಂತಾಯಾಗ ಕೈ ಕಾಣಿಕೆ ಜಾಸ್ತಿ ಬರ್ಪುಂಡು ಚಾಕರಿ ಬೊಕ್ಕ ಬೈದೇರ್ನಲ್ಪ ಸುಮಾರು ಬೊಳ್ಳಿ ಬಂಗಾರ ಬರೋನುಂಡು ಬೊಕ್ಕ ಪುಂಡಿ ಪನವು ಸುಮಾರು ಜನ ಪಾಡ್ಬೇರು ಅಕ್ಲಕ್ಲ ಕಷ್ಟನ ಪಂಡದು ಹೋದು ಮಗರು ವರ್ಷ ಬತ್ತದ ಮೂಲ ಪ್ರಾರ್ಥನೆ ಮನ್ಪುವೇರು ಎಂಕಲ್ನ ಕಾರ್ಯ ನಡ್ತದೆ ಆ ಪ್ರಕಾರ ಎಂಕಲ್ ಕೊಂತು ಪಾಡ್ದಾನು ಸುಮಾರು ಜನ ಪಂತೇರು ಮೂಲ ಕಾರ್ಣಿಕ ಸುಮಾರು ನಡಪುಂಡು ಅವತ್ತಂದೆ ಈ ಮಣ್ಣಡು ವಿಶೇಷವಾಯಿನ ಕಾರ್ಣಿಕ ನಡತನ ಅವೇ ಈ ಕ್ಷೇತ್ರಡು ಹಿರಿಯಾಕ್ಲದಿಂಚ ಪೋಪ ಮೂಲಿಯರ್ ಮಂತನ ಕಟ್ಟು ಪನ್ಪುಣ ಕ್ರಮ ಈ ಬೈದ್ಯರ್ನಕ್ಲನ ಗರಡಿ ಹೆಚ್ಚಿಗೆ ಅದು ಮೂಲಡಿಪುನಂಚಿನವು 2-3 ಗರಡಿ ಅವು ಸೆಟ್ರನಕ್ಲ ಜೈನರ್ನಕ್ಲ ನಡಪಂದುಲ್ಲೇರು ಅತಿ ಹೆಚ್ಚು ಈ ಪೂಜಾರಿ ಸಂಸಾರದಕ್ಲ ನಡಪರು ಎಂಕಲ್ನ ಮೂಲಿಯರ್ನ ಮುಕ್ತೇಶ್ವರ ಡಿಪುನಂಚಿನ ಒಂಜೇ ಗರಡಿ ಪಂಡ ಈ ಕೈಪಂಗಳದ ಗರಡಿ ಅವು ಆರ್ನ ಭಕ್ತಿ ಮಲ್ಲ ಪೋಪ ಮೂಲಿಯರ್ನ ಆರ್ನ ಇರಿತನಡೆ ಪೋಂದುಲ್ಲೇರು. ಓಕೆ ಸರ್ ಮುಲ್ಪ ನಡಪುನಂಚಿನ ನೇಮೋತ್ಸವ ಕೊಂಚ ಏತ್ ಜನ ಸೇರುವೇರು ಪಂಡದು ಪ್ರತಿ ವರ್ಷ ಸುರುತಾನಿ ಒಂಜಿ ಗುತ್ತು 4 ಬಾರಿಕೆ ಸಾಧಾರಣ ಮುಲ್ಪದ ಕೈತಲ್ದಕ್ಲು ಸೇರುಬೇರು ನನ್ನ ಬೈದ್ಯರ್ನ ಗರಡಿ ಜಪ್ಪುನಂಚಿನ ಪುರ್ತುಡು ಒಂಜಿ 2-2.5 ಸಾವಿರ ಜನ
ಬರ್ತನ ತೋಜುನು ಪಂಡ ಎಂಕ್ಲೆಗ ಐನ ಆಯ್ತು ಗೋಷ್ಠಮನ್ ಪೆರಾಪಿಜಿ ಎಂಕಲು ಆಯ್ತು ಚಾಕ್ರಿ ಡೆಪ್ಪುವ ಆನಿಲ ಎಂಕ್ಲು ಪಾರಿ ಪನಿಯರೆ ಐಕಂದು ಬೇತಿರಲ್ಲ ಜನಮನ್ ಪೂಜೆ ಎಂಕಲೇ ಪ್ರಾರ್ಥನೆ ಅಂತ ಜಪಡವನೆ ಮೂಲ ಐಕ್ ಮಧ್ಯಸ್ಥರು ಇದ್ಯಸ್ಥರಿಂದ ಆಲಜ್ಜಿ ನಿಮ್ಮುಟ್ಟ ಎನ್ನ ಮಾಮು ಅಂತಂತೀರಿ ಐದು ಬೊಕ್ಕ ಮುಲ್ತ ಮಡ್ಡಿಯಲನ್ನೇ ಉಳ್ಳೇರು ಗ್ರಾಮಕ್ಕೆ ಸಂಬಂಧಪಟ್ಟನಾರು ಮಾಧವ ಮಡ್ಡಿಯಲ ಬಾಬಣ್ಣೆಯಿಂದ ಲೆಪ್ಪನೆಂಕ್ಲು 6 ಪಾರಿ ಪಣ ಅಂತೀರಿ ಇತ್ತೆ ಐನು ಯಾನು ಮುಂದುವರ್ಸೊಂದು ಪೋಂದುಲ್ಲೆ ಅಂಜನೆ ಎನ್ನ ಭಾವನಕ್ಲು ಇತ್ತೆದ ಮುಕ್ತೇಶ್ವರ ಮೌನಪ್ಪ ಮುಲಿಯರ್ಲ ಅರ್ನಮಿಗಿ ಸುಧಾಕರ್ಲ ಅಂಜನೆ ದೋಲದಕ್ಲು ಕೆತ್ಕಾರ್ದಕ್ಲು ಭಾರಿ ಸಹಕಾರವಂತದ್ದು ಈ ಒಂಜಿ ನೇಮ ಪುರ್ಲುಡು ನಡತೊಂದುಂಡು ಈತ ವರ್ಷ ದೈವದ ಚಾಕ್ರಿ ಮಂತೊಂದುಲ್ಲಾರೆ ನಾನು ದುಂಬುಗ್ಲ ದೈವದ ಚಾಕ್ರಿ ಮಂತೊಂದು ಮನಪನಂಚಿನ ಭಾಗ್ಯ ಬರಡು ಅವೇ ತೊಟ್ಟುಗು ದೈವದೇವರ ಆಶೀರ್ವಾದ ಈ ನಮಿತ ಸದಾ ಇಪ್ಪಡು ಪಂಡದ ಎಂಕುಲ್ಲ ಆಶಿಸವ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಮರವೀರ್ಯರಾಯ್ನಂಚಿನ ಕೋಟಿ ಚೆನ್ನೈರು ಅಂಚನೆ ಈ ಒಂಜಿ ಪುಣ್ಯದ ಮಂಡಡು ನೆಲೆ ಆಯ್ನಂಚಿನ ದೈವಲೆನ ಅಭಿವೃದ್ಧಿ ಕಾರ್ಯಲು ಆಯ್ನಿ ಪಂಡ ಅವು ಪೂವಪ್ಪ ಮೂಲ್ಯರ್ನ ಮುಖಾಂತರ 6 ಮುಕ್ತೇಸರರಾದ ಈ ಒಂಜಿ ಕ್ಷೇತ್ರನ ಬೆಳಗುಲಿಕ ಮಂತಿರು ಇತ್ತೆ ಅವನೇ ಮುಂದುವರಿಸ ಒಂದು 6ನ ಕುಟುಂಬದ ಕ್ಲಾಯ್ನಂಚನ 6ನ ಜೋಕುಲು ಮಂತೊಂದು ಬರೊಂದುಲ್ಲೇರೆ ಪೂವಪ್ಪ ಮೂಲಿಯರ್ನ ಮಗೆ ಅಂಚನೆ ಇತ್ತೆ ಈ ಕ್ಷೇತ್ರದ ಆಡಳಿತ ಮುಕ್ತೇಸರರಾಯ್ನಂಚನ ಮೋನಪ್ಪ ಕುಲಾಲುಲ್ಲೇರೆ ಬಲೆ ಪಾತೆರ್ಗ ನಮಸ್ತೆ ಸರ್ ಎಂಚೊಲ್ಲರಿ ಸರ್ ಈರು ಏತು ವರ್ಷ ದುಃಖ ಮುಲ್ಪದ ಆಡಳಿತ ಮುಕ್ತೇಸರರಾದು ಏನದೊಂದು 8 ವರ್ಷ ಆಂಡಿದ್ದೆ ಜೂನ್ 17 ಅಪ್ಪ ತೀರ್ದರು ನಂತರ ಏನೇ ಮುಕ್ತೇಸರದುಲ್ಲ ಓಕೆ ಈ ಕ್ಷೇತ್ರದ ಕಾರಣಿಕದ ಬಗ್ಗೆ ಪನ್ಪುನ ಇತ್ತಾನೆ ಎಲ್ಲಂಜಿ ನೇಮಲ ಆಯ್ರ ಉಂಡು ಕ್ಷೇತ್ರದ ಕಾರಣಿಕದ ಬಗ್ಗೆ ಪನ್ಪುನ ಇತ್ತಾನೆ ಸರ್ ಕಾರಣಿಕಂಡಿರೇಗ ಮಸ್ತ್ ಒಂದು ಜನಕ್ಲಿಗೆ ಹೊರಕೆ ಕೆಲವು ಪನ್ಪೇರು ಹೊರಕೆಲ್ಲ ಕೆಲವು ಸಂದಾಯ್ತು ಹಾಕೊಂಡು ಮಕ್ಕಳಿಗ ತೆಂಕ್ಲೆ ಇಲ್ಲಿಗೆ ಸಮೇತ ತೆಂಕ್ಲೆ ತಡೆಂದಿಜ್ಜಿ ಮುಕ್ಕಳ ನೆಟ್ಟೆ ಎಂಕ್ಲ ಉಲ್ಲ ದುಂಬುಡು ತೆಂಕ್ಲೆ ತಡೆ ಕಟ್ಟುನಾಲೆಕ ಇಜ್ಜಿ ಅಂಚ ಓಕೆ ಪೊಪ್ಪ ಏತು ವರ್ಷದ ಬೊಕ್ಕ ಮಂತ ಆಡಳಿತ 23 ವರ್ಷ ಆಡಳಿತ ಬಂತೀರಿ ಇರೇ ದುಮ್ಮಂಡ ಸ್ಟಾರ್ಟ್ ಮಾಡ್ತಾನ ಸ್ಟಾರ್ಟ್ ಮಾಡ್ತಾನೆ ದುಂಬು ಮುಳಿತ ಮಾಡಿತ್ತಂಡು 6 ದುಂಬು ಬೇರೆ ಜೀವಂದ್ರ ಸೆಟ್ ಇತ್ತಂಡು ಈ ಜಾಗದ ದನಿ 6 ಇಪ್ಪನ ಕಣೆ ಫುಲ್ಲು ಆರಾರೇ ಇತ್ತಂಡು ಆರಾರೇ ಖಾಲಿ ಪಂಚಾಂಗ ಮಾತ್ರ ಐತನ ಬಲ್ಲೆ ಮೇರಿದಿತ್ತನಿಗೆ ಐನೀರಾಗ 6 10 ಮುಳು ತೂದನಾಗ ಪೊಡಿಗಾಂಡ್ರಿ ನಾನು ನೆಣ್ಣು ಬೂತಲೆಂತಲ್ಲ ಮಂತು ಚಿನ್ನ ಕುಳಿಯರ್ ಬಿಡ ನೋಡುದು ಅಂಚ 6 ಚೂರು ಅಲ್ಪಡ್ದಾಡಿ ದುರಸ್ತಿ ಮಂತದು ಒಂಜಿ ಮೂಳಿ ಪಾಡ್ಪದು ಬಿಡಿಯರು ಅಪ್ಪನ ಗೈಟೆ ಅದು ಕಾರಣ ನಂತರ 6 ಮೂಳಿ ಜಾಗಡು ಸರಿ ಅಭಿವೃದ್ಧಿ ತೋಜ್ಜಿ 6 10 ತೋಜಿಂಡು ಇಂಚ ಲಾಸ್ಟ್ಗೆ ಅಪ್ಪಡ ಬಂಡಿರು ಜಾಗನ ನಿಕ್ಲೆ ಮಾರ್ದು ಪೋಪೇನು ನಿಕ್ಲೆ ಅಪ್ಪುಜಿ ಜಪ್ಪಾಗ ಬಚ್ಚೇರ ಮಾತ ಬಂತದ ಅಪ್ಪ ತೋಟ ಬರೋದಾಡ ಜಂಡು ಖಾಲಿ ಕಂಡಾಣ ಐತನ ಆ ಪೊರ್ತಗೆರೆಗೆ ಬಚ್ಚೇರ ಮಾರ್ದು ಎಡ್ಡ ಒಂದು ಇಂಕಂ ಬತ್ತನ ಬಚ್ಚಿರೆಡು ಲಾಸ್ಟ್ಗೆರೆಗೆ ತಮಿಳ ಕೊರಡು ತೋಜಿನರೆಗೆ ತಮಿಳ ಕೊರಂತಾರೆ ತಮಿಳ ಅದು ಲಾಸ್ಟ್ಗೆ ವಾದ್ಯ ತಮಿಳ ಕೊರಡು ತೋಜಿಂಡು ಅಂಚ ವಾದ್ಯ ತಮಿಳ ಸುರು ಅಂತಾರೆ ಬ್ಯಾಂಡ್ ವಾದ್ಯಡೆ ಎರಡು ಕೆರೆಗೆ ನೇಮ ಕೊರಡೊಂದು ಅರ್ನ ಮಾಡ್ತಾರೆ ಇಂದು ಆಂಡು ಅಂಚ ಇಪ್ಪಣಗೆರೆಗೆ ಊರು ತಗ್ಲು ಪೂರ ಈ ದೋಳದ ಗುಡಿ ತಗ್ಲು ಸೀನಪ್ಪ ಪೂಜಾರಿ ಅಂಡದು ನಾಗರಾಜ ಪೂಜಾರಿ ಅಂಚನೆ ನಾರಾಯಣ ಪೂಜಾರಿ ದೋಳ ಆಕಳು ಪೂರ ಜವಣರು ಸಪೋರ್ಟ್ ಅಂತೀರಿಗೆ ಗುತ್ತಿಗೆ ಅಡಂಗಡು ಇರೇ ಕಾಣಿಕೆ ಡಬ್ಬ ಹಿಡಿದು ಇರೇ ಐಟು ದುಡ್ಡು ಪೂರ 10 ರೂಪಾಯಿ 5 ರೂಪಾಯಿ ಪಾಡ್ದು ಐಟು ದುಡ್ಡು ಆಯ್ನೆಣ್ಣು ಒಟ್ಟು ಸೇರಿಸೋದು ಲಾಸ್ಟಿಗೆ ಕಾಗಜ ಅಂತ ಊಟ ಅಂತ ಕೊಂಡೋದು ಅಂಚೆ ನೇಮಸೂರು ಅಂತಾರೆ ಅಂಚನೆ 23 ವರ್ಷ ನಡಪಡ ಅಂತಾರೆ ಲಾಸ್ಟ್ಗೆ ನನ್ನ ಜೋಕ್ಲೆ ಬಂಗಾಪುಣ ನಡೆದು ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋ ಶುರು ಅಂಡು ಒಂಜಿ ಉತ್ಸವ ಸಮಿತಿ ಮನ್ಪುಗಂಡು ಅಂಚ ಅರ್ನ ಮುಖಾಂತರನೇ ಉತ್ಸವ ಸಮಿತಿ ಮಂತನ ತಿರುಗಿ 4 ಒಂಜಿ ಗೊತ್ತು 4 ಬಾರಿಕೆ ಸೇರಿದು ನಡಪುಂಡು ಅಂಚನೆ ಇರೆಗ್ 4 ಬಾರಿಕೆ ಹಿಡ್ದಲ್ಲ ಪೂಜಾರ ಮೇಗ ಮಾತು ಜನಕ್ಕಳು ಉಳ್ಳೇರು ದೈವಲೆ ಸುಮಾರು ಮುಖಮೂರ್ತಿ ಪೂರ ಉಂಡು 12 ಜನ ಉಂಡು 4 ಬಾರಿಕೆ ಹಿಡ್ದಂಗ್ಲ ಸೆಲೆಕ್ಟ್ ಅಂತ ಕರೆಗಿಂದು ಉತ್ಸವ ಸಮಿತಿ ಅಂಚನೆ ಕೊಡ್ಚನೆ ಗೆಳೆಯರ ಒಳಗೆ ಜವಣರು ರೆಡ್ಡ ನೆಟ್ಟು ಬೆನ್ಪೇರು ಜಾಗಲ ಹಿಡ್ದಾರೆ ಈ ಕೆಲಸ ಪೂರ ರಾತ್ರಿ ಪಗೆಳಂದು ಮುಂದರಿಯೋದು ಇತ್ತೆ ಲೈಟಿಂಗ್ಸ್ ಅವು ಪೂರ ಉಂಡು ಸರ್ ಅಂಡ ನಿಕ್ಕಲು ದುಂಬು ತೂಯಿನಂಚು ನಾವು ಸೂಟೆ ದೊಂದಿ ಅವೆತ ಒಂಜಿ ನೆಟ್ಟು ತೂದಿಪ್ಪಾರು ಬೆಳಕುಡು ತೂದಿಪ್ಪ ದುಂಬಿರೆ ಸುರುಟದ ನೀರಿಗೆ ಗ್ಯಾಸ್ ಲೈಟ್ ಬಾಡಿಗೆ ಹೊಂಡತ್ತು ಗ್ಯಾಸ್ ಲೈಟ್ ನೇಮ ಆಪದನ ಒಂದು ಕಂಟ್ರೋಲ್ ಆಪೇದನ ಆ ಪೊರ್ತುಗು ಮೂಲೆನೆ ಡುಮೆರಂಡುಗು ಸಾದಿ ಮೂಲೆನೆ ಐತೆ ಮಿತ್ತೇನೆ ಕರಪ್ಪ ಜಪ್ಪೆರಳವು ಮೂಲೆನೆ ಸಾದಿ ಇಂಕ್ಲ ಮೂಲೆ ಕರಿತದು ಪಾಪನ ಪಾಡ್ದು ನೆಟ್ಟರೆ ಜಪ್ಪಡು ನೆಟ್ಟರೆ ರಂಗಸ್ಥಳ ಐತನ ಅಲ್ಲಿ ನೇಮ ಆಪೇದಂಡು ಆ ಪೊರ್ತುಗು ಫುಲ್ ಗ್ಯಾಸ್ ಲೈಟ್ ಇರೇ ಸುರು ತೋರ್ಸನ ಇರೇಗೆ ಕೊಡಮಂತ ನೇಮ ಉಳ್ಳಕ್ಲು ನೇಮ ಬರತನ ಪಗೇಳಾತನ ನಂತರ ಬರೋ ಇರೇಗೆ ರಾತ್ರಿನೇ ನೇಮ ಹೆಸರು ಊರ್ದಕ್ಲ ಸಹಕಾರ ಪೂರ ಇಂಚು ಊರ್ದಕ್ಲ ಸಾಕರ ಎಡ್ಡ ಕೊರೊಂದುಲ್ಲೇರು ಪೂರೆಲ್ಲ ಬರ್ತದೆ ಪೂರ ಬತ್ತದ ಬೇಲೆ ಅನ್ಪೇರು ಸ್ವಲ್ಪ ಬೇಲೆ ನೇಮ ಉಂಡು ಪನಗ ಬೇಲೆ ಏಪಗ ಶುರು ಆಪ್ನ ಸರ್ ಎಂಗ್ಲೆ ಡಿಸೆಂಬರ್ ಶುರುಂಪ ಡಿಸೆಂಬರ್ ಶುರುಂಪ ಓಕೆ ಸರ್ ಮುಲ್ಪ ನೇಮ ನಡಪುನ ನಿತ್ತನ ಗುತ್ತು ದಾಖಲೆಗ್ಲ ಮುಲ್ಪದಲ್ಲಿ ಒಂಜಿ ಸಂಬಂಧ ಉಂಟು ಅವು ಏಪಡ್ದ ಬುಕ್ಕ ಐನ ಬಗ್ಗೆ ಪನ್ಪುನ ಇತ್ತೇನೆ ಅವರಿಗೆ ನೇಮ ಫಸ್ಟ್ ಶುರುವಾಣ ಕಡೆ ಅವಡ ಗುತ್ತುಂದು ಈಡ್ತು ನೇಮ ಆಪಣ ಗುತ್ತಾಗ್ಲಿಡೆ ಬರ್ರೆ ಉಂಡು
ಹಿರೇ ಮುಲ್ಪಾಡದು ಅಲ್ಲಿ ಹೋದು ಕಾಣಿಕೆ ಹಿಡ್ದು ಅಲ್ಲಿ ಪಡೆದು ಒಂದು ದೀಟಿಗೆ ಪತ್ತ ಒಂದು ಕ್ರಮ ದುಂಬುಡ್ದೆ ಅವು ದುಂಬುಡ್ದೆ ಮುಲ್ಸಾಧಾರಣ ನೇಮಾಪಣೆ ಎರಡ ಗೊತ್ತಿಜ್ಜಂಡು ಅಂಚ ಅಪಗಡ್ದೆ ಇತ್ತು ನಾ ಇಂದುಗ್ಯವು ಅಂಚೆ ನಾವೇ ರೀತಿ ಅಲ್ಲಿ ಪಡೆದು ಅಲ್ಲ ಎಂಗ್ಲ ಕಾಣಿಕೆ ಹಿಡ್ದು ಮಡಿವೇಳೆ ಅಲ್ಪಣೆ ದೀಪ ಒಂದು ದೀಪ ಒಂದು ಹೊತ್ತದ್ದು ಕೈ ಮುಗಿದು ಅಲ್ಲಿ ಪಡೆದು ಎಂಗ್ಲ ದೀಟಿಗೆ ಪತ್ತದ ಅರ್ಪಣ ಕ್ರಮ ಭತ್ತದ ಮೂಳ ಹಾಕ್ಲೇನು ಭತ್ತ ಕುಳ್ಳು ಬೇರೆ ಹಾಕ್ಲೇನು ಕುಳ್ಳದು ಬುಕ್ಕ ಭಂಡಾರ ಇತ್ತು ಬುಕ್ಕ ನೇಮ ಸ್ಟಾರ್ಟ್. ಓಕೆ ಸರ್, ಈತು ವರ್ಷ ದೈವಾಲೆನ ಅಂಚನೆ ಕೋಟಿ ಚೆನ್ನೈನ ಅಪ್ಪಣದ ಲೆಕ್ಕನೆ ನಡತೊಂದು ಅವು ನಿಕ್ಲ ಆಶೀರ್ವಾದ ಆದುಂಡು ನಿಕ್ಲೆಗೆ ಅಂಚ ಅದು ನನ್ನ ದುಂಬುಗ್ಲ ನಿಕ್ಲ ಜೀವನ ಡಕ್ಲ ಆಶೀರ್ವಾದ ಸದಾ ಇಪ್ಪಡೆ ನಿಕ್ಲ ಮೂಲಕ ನನಾಥ ಕ್ಷೇತ್ರ ಬೆಳಗಡೆ ಪಡೆದ ಆಶಿಸವ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಕೋಟಿ ಚೆನ್ನಯ್ಯ ಗೆಳೆಯರ ಬಳಗದ ಗೌರವಾಧ್ಯಕ್ಷರು ಹಾಗೆಯೇ ಸದಸ್ಯರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿ. ನೇಮೋತ್ಸವ ಅಂತ ಹೇಳಿದಾಗ ಎಲ್ಲ ಸದಸ್ಯರು ಕೂಡ ಜೊತೆಯಾಗಿ ನಮ್ಮದೇ ಮನೆಯಲ್ಲಿ ನಡೆಯುವಂಥ ಕಾರ್ಯ ಅನ್ನೋ ರೀತಿಯಾಗಿ ನೀವು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಸರ್. ಈ ವರ್ಷ ಯಾವ ರೀತಿ ಆಗಿದೆ ಕೆಲಸ ಕಾರ್ಯಗಳು ಅಂತ? ನೀವು ಕೆಲಸ ಆದರೆ ನಾವು ಈಗ ಒಂದು ಬ್ರಹ್ಮ ಕಲಶ ಆಗಿ 13 ವರ್ಷ ಆಯಿತು. 13 ವರ್ಷದಲ್ಲಿ ನಾವು ಯುವಕ ಮಂಡಲ ಶುರು ಮಾಡಿದ್ದೇವೆ. ಕೋಟಿ ಚೆನ್ನಯ್ಯ ಗೆಳೆಯರ ಬಳಗ ಅಂತ ಒಂದು ತಂಡವನ್ನು ಕಟ್ಟಿದ್ದೇವೆ. ಹೇಗೆ ಆದರೆ ಹೀಗೆ ಕೆಲಸ ಮಾಡಿಕೊಂಡಿರುವಾಗ ನಾವು ಮಾತಾಡಿ ಈ ದೈವಗಳದ್ದು ಮತ್ತು ಕೋಟಿ ಚೆನ್ನಯ್ಯರದ್ದು ಒಂದು ಕಾರ್ಯಕ್ರಮ ಸರಿಯಾಗಿ ಹೋಗಲಿ, ಒಳ್ಳೆ ರೀತಿಯಲ್ಲಿ ಆಗಲಿ, ಎಲ್ಲರ ಕಡೆ ಆಗುವ ಹಾಗೆ ಇಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾವು ನೆನೆಸಿ ಎಲ್ಲ ಹುಡುಗರೆಲ್ಲ ಸೇರಿ ಒಂದು ಯುವಕ ಮಂಡಲ ಮಾಡುವ ಅಂತ ನಿರ್ಣಯ ತಗೊಂಡೆವು. 13 ವರ್ಷಕ್ಕೆ ಮುಂಚೆ ನಿರ್ಣಯ ತಗೊಂಡೆವು. ಆವಾಗ ನಾವೊಂದು ನನ್ನನ್ನೊಂದು ಗೌರವಾಧ್ಯಕ್ಷರು ಮಾಡಿದರು, ಮತ್ತು ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಮಾಡಿ ಇದು ಒಂದು 30 ಜನವರ ಒಂದು ತಂಡವನ್ನು ಕಟ್ಟಿದೆವು. ಅದು ಕಟ್ಟಿ ಆದ ಮೇಲೆ ಇಲ್ಲಿ ಒಳ್ಳೆ ಕೆಲಸವನ್ನು ನಾವು ಶುರು ಮಾಡಿದ್ದೇವೆ. 1-2 ತಿಂಗಳ ಶ್ರಮ ಇದರಲ್ಲಿ. ಈಗ ಇಲ್ಲಿ ಎಲ್ಲ 1 ವರ್ಷ ಆದ ಮೇಲೆ ಸ್ವಲ್ಪ ಇದು ಹುಲ್ಲೆಲ್ಲ ಹೊಳೆಯುತ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಮಿಷನರಿ ಎಲ್ಲ ಹಾಕಬೇಕು. 1 ತಿಂಗಳು 1.5 ತಿಂಗಳು ನಮ್ಮ ಶ್ರಮ ಬರ್ತದೆ. ಎಲ್ಲರೂ ಹುಡುಗರು ಸೇರಿ ಅವರು ಇವರು ಅಂತ ಮಾತಾಡುವುದಿಲ್ಲ, ಒಳ್ಳೆಯ ಕೆಲಸದಲ್ಲಿ ಎಲ್ಲರೂ ಒಮ್ಮತದಲ್ಲಿ ಕೆಲಸ ಮಾಡ್ತೇವೆ. ದೈವಗಳ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಈಗ ರಂಗಸ್ಥಳ ನೀವು ಎಲ್ಲ ನೋಡಿದ್ದೀರಿ, ಈ ಥರದ್ದು ಎಲ್ಲಿಯೂ ಸಹ ಕಾಣಲಿಕ್ಕೆ ಸಿಗಲಿಕ್ಕೆ ಇಲ್ಲ. ಇಲ್ಲಿ ಆದರೆ ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರದಲ್ಲಿ ಹಾಗೆ ನಮಗೆ ಈಗ ಚಹಾ ತಿಂಡಿದ್ದು ಎಲ್ಲ ಇದನ್ನು ತಂದು ಕೊಡ್ತಾರೆ, ರಾತ್ರಿ ಎಲ್ಲ ತಂದು ಕೊಡ್ತಾರೆ. ಅವರವರು ಒಂದು ನನ್ನ ಲೆಕ್ಕದಲ್ಲಿ ಒಂದು ಚಹಾ ಇರಲಿ, ನನ್ನ ಲೆಕ್ಕದಲ್ಲಿ ಒಂದು ಊಟ ಇರಲಿ, ಈ ಥರದ್ದು ಮಾಡಿ ಸಪೋರ್ಟ್ ಒಳ್ಳೆ ಗ್ರಾಮಸ್ಥರದ್ದು ಒಳ್ಳೆ ಸಪೋರ್ಟ್ ಉಂಟು. ಹಾಗೆ ಯುವಕ ಮಂಡಲದ್ದು ಸಪೋರ್ಟ್ ಉಂಟು. ಹಾಗೆ ಉತ್ಸವ ಸಮಿತಿ ಗೆಳೆಯರ ಬಳಗದಲ್ಲಿದ್ದವರು ಸಹ ಉತ್ಸವ ಸಮಿತಿಯಲ್ಲಿದ್ದಾರೆ, ಉತ್ಸವ ಸಮಿತಿಯಲ್ಲಿದ್ದವರು ಸಹ ಗೆಳೆಯರ ಬಳಗ, ಮತ್ತು ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು, ಹಾಗೆ ನಮ್ಮ ಇದರ ಮುಕ್ತೇಶ್ವರರು, ಇವರ ಸಪೋರ್ಟ್ ಒಳ್ಳೆಯ ಸಪೋರ್ಟ್ ಉಂಟು ನಮಗೆ. ಏನಾದರೆ ಎಂತ ಹೇಳಿದ್ರು ನಾವು ಹುಡುಗರು ಹೇಳಿದರೆ ಇದನ್ನು ಮಾಡುವ ಅಂತ ಹೇಳಿದರೆ ಅವರು ಸಹಿ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತೇವೆ. ಈಗ ನೋಡಿ ದೈವದ್ದು ಈಗ ಒಳ್ಳೆ ಅದನ್ನು ದೈವದನ್ನು ಕ್ಲೀನ್ ಮಾಡುವುದು, ಮತ್ತು ಈಗ ಈ ಸಲದ್ದು ಒಂದು ಪುನರ್ ಪ್ರತಿಷ್ಠೆ ಅಂತಲೇ ಕರೆಯುವುದು ಅಲ್ಲ, ಕಲಶಾಭಿಷೇಕ ಅಂತ. ಈಗ 12 ವರ್ಷ ಆಗಿ ಕಳೆಯಿತು, 13 ವರ್ಷ ಕಲಶಾಭಿಷೇಕ ಆಗಬೇಕಾದ್ರೆ ಒಳ್ಳೆ ಕೆಲಸಗಳೆಲ್ಲ ಇರ್ತದೆ. ಅಂಚು ಹೋದರೆ ಅಂಚನ್ನು ಸರಿ ಮಾಡೋದು, ಗರಡಿದ್ದು ಕ್ಲೀನ್. ಈಗ ಜಗದೀಶ್ ಬೈಲು ಅವರು ಮಂಚಮ್ಮ ಕೊಟ್ಟರು ಒಂದು ದೈವದ್ದು, ಇಲ್ಲ ಇದ್ದರೆ ಮಾರ್ಬಲ್ದು ಅದರ ಮೇಲೆ ಕೂತ್ಕೊಳಿಸುವುದು ಕೋಟಿ ಚೆನ್ನಯ್ಯರದ್ದು. ಈಗ ಅದನ್ನು ಮರದ್ದು ಒಂದು ತಯಾರು ಮಾಡಲಿಕ್ಕೆ ಅವರೇ ಹೇಳಿದರು, ನಾನು ಮರದ್ದನ್ನು ಮಾಡಿಕೊಡ್ತೇವೆ, ಅದನ್ನು ಕೂರಿಸಿ ಅಂತ. ಅದಾದ ಮೇಲೆ ಟೈಲ್ಸ್, ಒಂದು ಗರಡಿಗೆ ಒಂದು ಟೈಲ್ಸ್ ಹಾಕಬೇಕು. ಅವರೇ, ನಾವು ಏನು ಕೇಳಲಿಲ್ಲ, ಅವರಾಗಿಯೇ ಬಂದು ಇದು ಅವರ ಸಪೋರ್ಟ್. ಹಾಗಾದರೆ ಒಂದು ವರ್ಷಕ್ಕೆ ಅವರದ್ದು ಒಂದು 60-70 ಸಾವಿರದ್ದು ಖರ್ಚು, ಮತ್ತು 2 ಗರಡಿಗೆ ಮತ್ತು ದೈವತಾನಕ್ಕೆ ಇದು ಹೂವು ಹಾಕೋದು, ಸಿಂಗಾರ ಮಾಡೋದು ಅವರ ಇಚ್ಛೆಯಿಂದ ಇದು ಮಾಡುವುದು. ಹಾಗೆಯೇ ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ. ಮತ್ತು ಈಗ ಇಲ್ಲಿ ಇವರು ಉದ್ದದವರು ಇದ್ದಾರಲ್ಲ, ಇವರು ಸಪೋರ್ಟ್ ಒಳ್ಳೆ, ಯಾವಾಗ ಬರುವಾಗ ಬರೀ ಕೈಯಲ್ಲಿ ಬರುವುದೇ ಇಲ್ಲ. ಒಂದು ಐಸ್ ಕ್ರೀಮ್ ಇದು ಏನಾದರೂ ಮಕ್ಕಳನ್ನು ಹೇಗೆ ಇದು ಪೋಷಣೆ ಮಾಡುವುದು, ಹಾಗೆ ಈ ಯುವಕ ಮಂಡಲವನ್ನು ಪೋಷಣೆ ಮಾಡ್ತಾರೆ ಅಂತ ಒಳ್ಳೆಯ ಇದು. ಇನ್ನು ಮುಂದೆಯೂ ಸಹ ಹಾಗೆ ನಡಿಬೇಕು ಅಂತ ನಮ್ಮ ಇಚ್ಛೆ. ನನ್ನನ್ನೊಂದು ಗೌರವಾಧ್ಯಕ್ಷ ಮಾಡಿದ್ದಾರೆ, ಹಾಗೆ ಒಳ್ಳೆ ರೀತಿ ನನ್ನ
ಮಾತನ್ನು ಸ್ವಲ್ಪ ಕೇಳ್ತಾರೆ. ಆ ರೀತಿಯಲ್ಲಿ ಒಳ್ಳೆಯ ಅಭಿಪ್ರಾಯ ಉಂಟು. ಆ ರೀತಿಯಲ್ಲಿ ಇನ್ನು ಮುಂದೆಯೂ ನಡೀಲಿ ಅಂತ ನನ್ನ ಆರೈಕೆ. ಓಕೆ, ನಿಮ್ಮ ಗೆಳೆಯರ ಬಳಗ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ದೈವಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ಸರ್ವ ಸದಸ್ಯರ ಮೇಲೆ ಕೂಡ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ವೆಲ್ಕಮ್. ಬ್ರಹ್ಮ ಬೈದರ್ಕಳ ಹಾಗೂ ಉಳ್ಳಾಕುಲು ಕೊಡಮಣಿತಾಯ ಹಾಗೂ ಸಹಪರಿವಾರ ದೈವಗಳ ನೇಮೋತ್ಸವಕ್ಕೆ ಕೈಪಂಗಳ ಬಾರಿಕೆಯಲ್ಲಿ ಸಿದ್ಧತೆ ಹೇಗಿದೆ ಅಂತ ನೋಡಿದ್ರಲ್ಲ. ಈ ಕ್ಷೇತ್ರ ಅತ್ಯಂತ ಕಾರಣಿಕ ಇರುವಂಥ ಕ್ಷೇತ್ರ. ಇಲ್ಲಿ ಬಂದು ದೈವಗಳ ಅಭಯವನ್ನು ಕೇಳಿದ್ರು ಅಂತ ಹೇಳಿದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ವಿಶೇಷವಾಗಿರುವಂಥ ಚೈತನ್ಯ ಇರುತ್ತೆ, ಬಾಳು ಬೆಳಗುತ್ತೆ ಅನ್ನೋವಂಥದ್ದು ಇಲ್ಲಿನ ನಂಬಿಕೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿನ ನೇಮೋತ್ಸವದಲ್ಲಿ ಭಾಗಿಯಾಗ್ತಾರೆ. ನೀವು ಕೂಡ ಇದೇ ತಿಂಗಳ 13ನೇ ತಾರೀಕಿನಂದು ನಡೆಯುವಂತಹ ನೇಮೋತ್ಸವದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.